ಕಾರ್ಯಾಧ್ಯಕ್ಷರಾದ ವಿಶ್ವನಾಥ್ ಗಟ್ಟಿ ಹಾಗೂ ಚಂದ್ರಶೇಖರ್ ಗಟ್ಟಿ ಗುಂಡ್ಯ ಅವರು ಕೂಡ ವೇದಿಕೆಯಲ್ಲಿ ಬರಬೇಕು. ಹಾಗೆ ಉಪಾಧ್ಯಕ್ಷರಾದ ನಮ್ಮ ದಿನೇಶ್ ಗಟ್ಟಿ ಕುತ್ತಾರು ಮತ್ತು ಮಮತಾ ಗಟ್ಟಿ ಮತ್ತು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರು ಕೂಡ ವೇದಿಕೆಗೆ ಬರಬೇಕು. ಈ ಮೆಸ್ಕಾಂ ಅವರು ಕೂಡ ವೇದಿಕೆಗೆ ಬರಬೇಕು ಕೇಳ್ಕೊಳ್ತಾ ಇದ್ದೇನೆ. ಮಹಿಳಾ ವಿಭಾಗದ ಅಧ್ಯಕ್ಷೆ ಶ್ರೀಲತಾ ಗಟ್ಟಿ, ಸೋಮಂತ ಸೇವಾ ಸಮಿತಿಯ ಅಧ್ಯಕ್ಷರಾದ ಈ ಯಾದವ್ ಗಟ್ಟಿ ಅವರು ಕೂಡ ವೇದಿಕೆ ಬರಬೇಕು. ಯುವಜನ ವಿಭಾಗದ ಅಧ್ಯಕ್ಷರಾದ ಪ್ರಶಾಂತ್ ಗಟ್ಟಿ ಅಡ್ಕ ಅವರು ಕೂಡ ವೇದಿಕೆ ಬಂದು ಈ ಕಾರ್ಯಕ್ರಮವನ್ನು ಚಂದ ಕಾಣಿಸ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ನಾನು ಈ ವೇದಿಕೆಯ ಎಡಭಾಗದಲ್ಲಿ ಬಂದು ಕೂತ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಆಮಂತ್ರಣ ಪತ್ರಿಕೆಯ ಈ ಒಂದು ಬಿಡುಗಡೆಯ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿಕ್ಕಿರುವ ನಮ್ಮ ಗಟ್ಟಿ ಸಮಾಜದ ಹಿರಿಯರಾದಂಥ ನಾಯಕರಾಗಿದ್ದಂಥ ಹರಿಶ್ಚಂದ್ರ ಗಟ್ಟಿಯವರು ಹಾಗೆ ಮೇಳರಾಗಿರ್ತಕ್ಕಂಥ ಯಾದವ್ ಗಟ್ಟಿಯವರು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಿಕ್ಕಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ಗಟ್ಟಿ ಸಮಾಜದ ಅಧ್ಯಕ್ಷರಾದಂಥ ದಯಾನಂದ್ ಪಿಲಿಕೂರ್ರವರಿದ್ದಾರೆ. ಅಮೃತ ಮಹೋತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ರೋಹನ್ ಗಟ್ಟಿಯವರು ವೇದಿಕೆಯಲ್ಲಿದ್ದಾರೆ. ಅಮೃತ ಮಹೋತ್ಸವದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಗಟ್ಟಿಯವರು, ಅಮೃತ ಮಹೋತ್ಸವದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಗಟ್ಟಿಯವರು, ಹಾಗೆಯೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗಟ್ಟಿಯವರು, ಹಾಗೆಯೇ ನಮ್ಮ ಕಾರ್ಯದರ್ಶಿಯೂ ಆಗಿರ್ತಕ್ಕಂಥ ರತ್ನಾಕರ್ ಗಟ್ಟಿಯವರು, ಸೇವಾ ಸಮಿತಿಯ ಅಧ್ಯಕ್ಷರು, ಯುವಜನ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಗಟ್ಟಿಯವರು, ಮಹಿಳಾ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಲತಾ ಗಟ್ಟಿಯವರು, ನಮ್ಮ ಜೊತೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಧನಲಕ್ಷ್ಮಿ ಗಟ್ಟಿಯವರು, ಹಾಗೆ ಸೇರಿದಂಥ ನಮ್ಮ ಸಮಾಜದ ಮಹಿಳಾ ವಿಭಾಗದ ಬಂಧುಗಳು, ಹಾಗೆ ಎಲ್ಲ ನಮ್ಮ ಸಮಾಜದ ಬಂಧುಗಳು ಸೇರಿದ್ದಾರೆ. ಅಮೃತ ಮಹೋತ್ಸವದ ಈ ಒಂದು ಯಶಸ್ವಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮವನ್ನು ಏರ್ಪಡಿಸಲಿಕ್ಕೆ ತಾವು ಬಂದಿರತಕ್ಕಂಥ ತಮಗೆಲ್ಲರಿಗೂ ನಾನು ಮೊದಲಾಗಿ ವಂದಿಸಿ ಇದರ ಕಾರ್ಯರೂಪ ಉದ್ದೇಶವನ್ನು ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರೋಹನ್ ಗಟ್ಟಿಯವರು ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಳ್ತಾರೆ ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ತಮಗೆ ಎಲ್ಲರಿಗೂ ಈ ಕಾರ್ಯಕ್ರಮದ ಬಗ್ಗೆ ಸ್ವಾಗತಿಸಿಕೊಂಡು ಈ ಗಟ್ಟಿ ಸಮಾಜ ಅಮೃತ ಮಹೋತ್ಸವದ ಪ್ರಯುಕ್ತ ಈ ದಿನ ಆಮಂತ್ರಣ ಪತ್ರಿಕೆಯನ್ನು ನಮ್ಮ ಸಮಾಜದ ಹಿರಿಯರಾದ ನಾಯಕರಾದ ಹರಿಶ್ಚಂದ್ರ ಗಟ್ಟಿ ಹಾಗೂ ಮೇಲ್ಡರಾದ ಯಾದವ್ ಗಟ್ಟಿಯವರು ಬಿಡುಗಡೆಗೊಳಿಸಲಿದ್ದಾರೆ. ಡಿಸೆಂಬರ್ ತಾರೀಕು 24 ಮತ್ತು 25ರಂದು ನಡೆಯುವ ಅಮೃತ ಮಹೋತ್ಸವದ ಉದ್ಘಾಟನೆ ಹಾಗೂ ಸಮಾರೋಪ ಸಮಾರಂಭ ನಡೆಯಲಿದೆ. ಈ ಕಾರ್ಯಕ್ರಮದ ಪ್ರಯುಕ್ತ ಉದ್ಘಾಟನೆ ಸಮಾರಂಭದಲ್ಲಿ ಶ್ರೀ ಶ್ರೀ ಸುಬ್ರಹ್ಮಣ್ಯ ಮಠದ ಸ್ವಾಮೀಜಿಯವರು ಆಶೀರ್ವಾದದೊಂದಿಗೆ ಶುರುವಾಗಲಿದೆ. ಹಾಗೆ ಕಟೀಲಿನ ಹರಿನಾರಾಯಣ ಶರಣನವರ ಗೌರವ ಉಪಸ್ಥಿತಿಯಲ್ಲಿ ಹಾಗೂ ನಾಡೋಜಿ ಜಿ ಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಅದಾದ ನಂತರ ಮಧ್ಯಾಹ್ನ 2 ಗಂಟೆಗೆ 24 ತಾರೀಕಿನಂದು ಸರಿಯಾಗಿ ಮಹಿಳಾ ವಿಭಾಗದ ವತಿಯಿಂದ ವಿವಿಧ ಮಹಿಳಾ ಗಣ್ಯರ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ಹಾಗೂ ನೃತ್ಯ ಸ್ಪರ್ಧೆ ಕಾರ್ಯಕ್ರಮ ಅಂದು ನಡೆಯಲಿದೆ. ಸಂಜೆ 6 ಗಂಟೆಯಂದು ಹೊತ್ತಿಗೆ ಗಟ್ಟೀಸ್ ಜಿಮ್ ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಜರಗಲಿದೆ. ದೇಹದಾಡಿಯ ಸ್ಪರ್ಧೆ ಜರಗಲಿದೆ.
ಹಾಗೂ ತಾರೀಕು 25ರಂದು ಬೆಳಿಗ್ಗೆ 9 ಗಂಟೆಗೆ ಮಾಗಣಿ ಸೀಮೆ ಗಟ್ಟಿಯವರ 9 ಮಾಗಣಿ ಸೀಮೆ ಗಟ್ಟಿಯವರ ಕುಲಸ್ವಾಮಿ ವತಿಯಿಂದ ಸಭಾ ಕಾರ್ಯಕ್ರಮ ಹಾಗೂ ಸತ್ಯನಾರಾಯಣ ಪೂಜೆ ಜರಗಲಿದೆ. ಹಾಗೂ ಸಂಜೆ ಸಮಾರೋಪ ಸಮಾರಂಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಮಾನ್ಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ವಿವಿಧ ರಾಜಕೀಯ ವ್ಯಕ್ತಿಗಳು ಅವತ್ತು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಅಮೃತ ಮಹೋತ್ಸವದ ಅಂಗವಾಗಿ ಈಗಾಗಲೇ ಆಯಾಯ ಮಾಗಣದ ವತಿಯಿಂದ ಸಮಾಜದ ವೈದ್ಯಕೀಯ ಶಿಬಿರಗಳು ಏರ್ಪಾಟಾಗಿತ್ತು ಹಾಗೂ ಚೆನ್ನಾಗಿ ನಡೆದಿದೆ. ಆಗಲೇ 2 ಆಗಿದೆ, ಇನ್ನೊಂದು ಬಾಕಿ ಇದೆ. 2 ದಿನದ ಸಮಾಜದ 2 ದಿನದಂದು ಸಮಾಜದಲ್ಲಿ ಎಲ್ಲರೂ ಬಂದು ಭಾಗವಹಿಸಬೇಕು ಅನ್ನೋ ಉದ್ದೇಶ ಇದೆ. ಸಮಾಜದಲ್ಲಿ ದುಡಿದ ಹಿರಿಯರಿಗೆ ಸನ್ಮಾನ ಕೊಡುವುದು ಹಾಗೂ ಸಮಾಜದ ಸಾಧಕರಿಗೆ ಗೌರವಿಸುವ ಕಾರ್ಯಕ್ರಮ ಜರಗಲಿದೆ. ಈ 2 ದಿವಸದ ಎಲ್ಲ ಕಾರ್ಯಕ್ರಮಗಳಿಗೆ ಸ್ವಜಾತಿಯ ಬಂಧುಗಳು ಸರ್ವರು ಬಂದು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮುಂದಿನ ಕಾರ್ಯಕ್ರಮ ಆಗಿರ್ತಕ್ಕಂಥ ಮಹೋನ್ನತ ಕಾರ್ಯಕ್ರಮ ಈಗಾಗಲೇ ಜರುಗಲಿದೆ. ನಮ್ಮ ಸಮಾಜದ ಗುರು ಹಿರಿಯರ ಸ್ಥಾನದಲ್ಲಿರ್ತಕ್ಕಂಥ ನಾಯಕರು ಹಾಗೂ ಮೇಳರಾಗಿರ್ತಕ್ಕಂಥ ಹರಿಶ್ಚಂದ್ರ ಗಟ್ಟಿಯವರು ಹಾಗೆ ಯಾದವ್ ಗಟ್ಟಿಯವರು ಇಬ್ಬರು ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯನ್ನು ಮಾಡಲಿಕ್ಕಿದ್ದಾರೆ. ತಾವೆಲ್ಲರೂ ಸಹಕರಿಸಬೇಕು ಈ ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮ ತದವಂಡ ಪೊಲದವರೆಯಾನೆ ಗಟ್ಟಿ ಸಮಾಜ ಸೇವಾ ಸಂಘ ಅದು 75 ವರ್ಷ ಆಯ್ನ ಲೆಕ್ಕಡು ಅವೇನು ನಮ್ಮ ಅಮೃತ ಮಹೋತ್ಸವ ಪಂಡದ ಆಚರಣೆ ಮನ್ಪುನ ಈ ಸಂದರ್ಭಡ್ ಆ ಅಮೃತ ಮಹೋತ್ಸವದ ಆಮಂತ್ರಣ ಪತ್ರಿಕೆ ನೀನು ಬಿಡುಗಡೆ ಮಂತದ ಅಂಚ ಈ ಪಡೆದಾದ ಪನ್ಪುಣ ಈ ಅಮೃತ ಮಹೋತ್ಸವದ ಕಾರ್ಯಕ್ರಮ ತಾರೀಖು 24/12/22 ಬಕ 25/12/22 ಮೂಲೆ ಗಟ್ಟಿ ಸಮಾಜ ಭವನ ತೊಕ್ಕೊಟ್ಟು ಅಂಬೇಕರ್ ರೋಡ್ ನಡಪರೆ ಉಂಡು. ಆ ಕಾರ್ಯಕ್ರಮ ಬಾರಿ ಪೊರ್ಲೊಡೆ ದಾಳವಂಜಿ ವಿಘ್ನ ಇಜ್ಜಂದೆ ಪೊರ್ಲೊಡೆ ನಡಪಡ ಬಂದ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಸುವುದಿಲ್ಲ. ಅಂಚನೆ ಪೂರ ಈ ಸಮಿತಿ ರೀತಿಯ ಅಮೃತ ಮಹೋತ್ಸವ ಸಮಿತಿ ಅಂಚನೆ ಗಟ್ಟಿ ಸಮಾಜ ಸೇವಾ ಸಂಘದ ಸಮಿತಿ, ಸೋಮನಾಥ ಸೇವಾ ಸಮಿತಿ, ಯುವಜನ ಸೇವಾ ಸಮಿತಿ ಅಂಚನೆ ಮಹಿಳಾ ವಿಭಾಗದ ಪೂರ ಸದಸ್ಯರು ಈ ಕಾರ್ಯಕ್ರಮ ಎಡ್ಡೆ ಆಪಲೇಕ ಪೂರ ಸದಸ್ಯರು ಒಟ್ಟು ಸೇರಿದು ಪೊರ್ಲುಡೆ ನಡಪಾದ ಕೊರಡು ಬಂದು ಈ ಸಂದರ್ಭಕ್ಕೆ ಕೇಳೋದಿಲ್ಲ. ಅಂಚನೆ ನಮ್ಮ 9 ಮಾಗಣಿ ಸೀಮೆದ ಗುರಿಕಾರಲ್ಲ ಈ ಕಾರ್ಯಕ್ರಮ ಸೇರಿದು ಪೊರ್ಲುಡೆ ನಡಪಾದ ಕೊರಲೆ ಅಂಚ ಈ ಕಾರ್ಯಕ್ರಮ ಪೊರ್ಲು ನಡಪಾಡು ಬಂದು ಈ ಸಂದರ್ಭ ಪಂಡದೇನ ರಡ್ಡು ಬಾತೇನು ಅಂತ ಕಾರ್ಯಾಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಗಟ್ಟಿ ಅವರು ಕೂಡ ಎರಡು ಈ ಬಗ್ಗೆ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಗಟ್ಟಿ ಸಮಾಜದ ಕೃಷಿನ ತನ್ನ ಬದುಕಂದು ನಡಪ ಒಂದು ಬರನಿತ್ತನ ಕಾಲ ಇತ್ತಂಡು ಸೋಮೇಶ್ವರದ ಸೋಮನಾಥ ಸ್ವಾಮಿನ ಕುಲದೇವಿಯರೆಂದು ಆರಾಧನೆ ಮಲ್ತೊಂದು ಅವೇ ರೀತಿ ಗಟ್ಟಿ ಸಮಾಜ ಸಾಮಾಜಿಕವಾದ ಶೈಕ್ಷಣಿಕವಾದ ಸಾಂಸ್ಕೃತಿಕವಾದ ದುಂಬು ಬರಡು ಒಂದು ಪನ್ಪುಣ ರಡ್ಡು ಉದ್ದೇಶವನ್ನು ದೇದು ಸಾರತ್ತ ವರ್ಮನುತ್ತ 47ನೇ ಇಸುವಿಡು ಪೊಲದವರ ಯಾನೆ ಗಟ್ಟಿಯವರ ಸಮಾಜ ಸೇವಾ ಸಂಘ ಅಂದು ಪಂಡದು ಸ್ಥಾಪನೆ ಮಲ್ತೇರು. ಸುರುಕಾದ ಈ ಗಟ್ಟಿ ಸಮಾಜ ಸೇವಾ ಸಂಘ ಸ್ಥಾಪನೆಗೆ ಕಾರಣೀಭೂತರಾಯಿನ ನಮ್ಮ ಹಿರಿಯ ಅಕ್ಲೇನು ಯಾನು ಸುರುಕಾದ ಅಕ್ಲೆಗೆ ಯಾನು ಮನಸ್ಸಿಡೆ ಅಕ್ಲೇನು ಈ ಸಂದರ್ಭಡು ನೆನೆತೊನುವೆ.
ಒಬ್ಬ ಒಂಜಿ ವ್ಯಕ್ತಿನ ಜೀವನೋಡು 75 ವರ್ಷ ಎಂಚ ಒಂಜಿ ಆಯುಷ್ಯ ಮುಗಿಯೋಂಡ ಆಯುಷ್ ಆವೊಂದು ಬರ್ಪಂಡ ಅವೇ ರೀತಿ ಒಂಜಿ ಸಂಸ್ಥೆ ಇಜ್ಜಿನ ಸಂಘ ಐಕೊಂಜಿ 75 ವರ್ಷ ಆಪುನಿಂದ ಪಂಡ ಅವು ನಮಕ್ ತಿಕ್ಕದನ ಒಂಜಿ ಭಾಗ್ಯ ಅಂದೆ ಪಂಡದು ಎನ್ನೋಲಿ ಒಂಜಿ ವ್ಯಕ್ತಿ ತನ್ನ ಇಲ್ಲು ಅಭಿವೃದ್ಧಿ ಆಪುನ ಮುಖ್ಯತ್ ಒಂಜಿ ಸಮಾಜಲ ಒಂಜಿ ಅಭಿವೃದ್ಧಿ ಆವಡೊಂದು ಪನ್ಪುನ ಚಿಂತನೆ ನಮ್ಮ ಹಿರಿಯಕಲಿಗೆ ಎತ್ತಿನೆಡ್ದ ಹತ್ರ ಇಂಚಿನ ಒಂಜಿ ಸಂಘ ಕಟ್ಟರೆ ಕಾರಣ ಪೊಲದವರ ಯಾನೆ ಗಟ್ಟಿ ಸಮಾಜದಕಲು ಸೋಮನಾಥ ಸ್ವಾಮಿನ ಉಡಲ್ಡ್ ದೀದ್ ಅರಣ ಪ್ರಾರ್ಥನೆ ಮಲ್ತೊಂದು ಸರ್ವಾಂಗೀಣ ಅಭಿವೃದ್ಧಿನ ತೂಯಿನಕಲು ನಮ್ಮ ಗಟ್ಟಿ ಸಮಾಜದಕಲು ಅಂಚಿನ ಒಂಜಿ ಸೋಮೇಶ್ವರದ ಸೋಮನಾಥ ಸ್ವಾಮಿನ ಕೃಪಾ ಕಟಾಕ್ಷೋಡು ನಮ್ಮ ಹಿರಿಯಕಲು ಪಾಡ್ದಿನಂಚಿನ ಆ ಭದ್ರ ಬುನಾದಿ ದಾದಂಡ ಐನು ಪೊರ್ಲುಡು ನನ್ನ ದುಂಬುದ ಪೀಳಿಗೆಗೆ ವರ್ಗಾವಣೆ ಮನ್ಪುನಂಚಿನ ನಮ್ಮ ಸಂಪ್ರದಾಯ ಕಟ್ಟುಪಾಡುಗಳನ್ನು ಹಿರಿಯರಿಗೂ ಗುರು ಹಿರಿಯರಿಗೂ ಗೌರವ ಕೊರೊಂದು ಅಕಲ್ನ ಮಾರ್ಗದರ್ಶನೋಡು ಅಕಲ್ನ ನಿರಳ್ಡು ನಮ್ಮ ಪೋಂಡ ನಮಕ್ ನನದುಂಬುಗು ನಮ್ಮ ಯುವಜನಕಲ್ಲ ನಂಗೆ ಅಂಚಿನ ಒಂಜಿ ಗೌರವ ಕೊರ್ರೆ ಸಾಧ್ಯ ಆಪುಂಡು ಅಂಚಾಡ್ದ ಹತ್ರ 75 ವರ್ಷದ ಒಂಜಿ ಕಾರ್ಯಕ್ರಮ ಅತ್ಯಂತ ಸಂಭ್ರಮಡು ಉಲ್ಲಾಸಡು ಸಡಗರೋಡು ಆವಡೊಂದು ಪಂಡದು ಶ್ರೀ ಸೋಮನಾಥ ಸ್ವಾಮಿಡ ಯಾನ ಪ್ರಾರ್ಥನೆ ಮಲ್ತದು ಎಲ್ಲಂಜಿದ ಕಾರ್ಯಕ್ರಮ ಪೊರ್ಲುಡು ಆವಡು ಮಾತಿರ್ನಲ ಸಹಕಾರ ಮಾತಿರಗಲ ತಿಕ್ಕಾಡೊಂದು ಪಂಡದು ಬೊಕ್ಕರ ತರತಗ್ಗಾದು ಕೈ ಮುಗಿದು ರಡ್ಡು ಪಾತಿರಣ ಮುಗಿಪೋ ಇನಿ ಗಟ್ಟಿ ಸಮಾಜ ಅಮೃತ ಮಹೋತ್ಸವದ ಆಮಂತ್ರಣ ಪತ್ರಿಕದ ಶುಭ ಸಂದರ್ಭಡ್ ನಮ್ಮ ಮಾತೆರ್ಲ ಉಲ್ಲ ಬಂದುಲೆ ಬರ್ಪಿನಂಚಿನ ಕಾರ್ಯಕ್ರಮ ಯಶಸ್ವಿ ಅವಾಡಿ ಅಂಚನೆ 5 ದುಂಬುಗ್ ರಡ್ಡು ಐತವಾರ ಡಿಸೆಂಬರ್ದ 1ದ ರಡ್ಡು ಐತವಾರಲ್ಲಿ ಕ್ರೀಡಾ ಸಂಗಮ ಬಂದು ವರ್ಷಲಾಪಿನ ಕ್ರೀಡೆಲ ಆವೊಂದುಂಡು ಐಕಲ ಗಟ್ಟಿ ಸಮಾಜದ ಮಾತೆರ್ನಲ್ಲ ಕ್ರೀಡಾ ಪ್ರೇಕ್ಷಕರನ್ನ ಕ್ರೀಡಾ ಪೋಷಕರನ್ನ ಮಾತೆರಲ್ಲ ಎಂಗ್ಲಿಗೆ ಸಹಕಾರ ಒಪ್ಪಡಿ ಅಂಚನೆ ಅಮೃತ ಮಹೋತ್ಸವ ಭಾರಿ ಶೋ ಕೂಡ ಆವಡಿ ಎಡ್ಡೆ ಗೌಜಿ ಗದ್ದೆರಡು ಆವಡು ಬಂದು ಸುಬ್ಬನ ಆರೈಸೊಂದು ಪಾತೆರಗೆ ವಂದಿಸೊಂದು ಪಾತೆರ ಅವಕಾಶಕ್ಕೆ ವಂದಿಸೊಂದು ಎನ್ನರಡು ಪಾತೆರ ಅಂತ ಜೈ ಹಿಂದ್. ಅಧ್ಯಕ್ಷ ಶ್ರೀಲತಾ ಗಟ್ಟಿ ಅವರು ಎರಡು ಮಾತಾಡಬೇಕಾಗಿ ಕೇಳ್ಕೊಳ್ತೇವೆ. ಐಕ್ ಅಂತಾರಾಜ್ಯ ಮಟ್ಟದ ಸ್ಪರ್ಧೆ ನಡ್ತೊಂದು ಐಕ್ ಮಾತೆರ್ನ ಸಹಕಾರ ಇದ್ದದ್ದು ಕೈ ಜೋಡಿಸೋಡು ಮಾತೆರ್ಲ ಹಿರಿಯಕ್ಲ ಆಶೀರ್ವಾದ ಬೋರ್ಡು ಬೊಕ್ಕ ನಮ್ಮ ಮಹಿಳಾ ಇಡೀ ಟೀಮ್ ಒಂಜಿ ಮಾತೆರ್ಲ ಸೇರಿದ ಮನ್ಪೋಡು ಬಣ್ಣದು ಕೇನೊಂದು ಐತೊಟ್ಟಿಗೆ ಎಂಗಿನ ಸಭಾ ಕಾರ್ಯಕ್ರಮ ಉಂಡು ಒಟ್ಟಿಗೆ ನಡ್ಪೋದುಂಡು ಸಹಕಾರ ಮಾಡ್ಕೊಡ್ಕೇನೊಂದು ಎನ್ನರಡ್ಡ ಪಾತ್ರ ನದೊಟ್ಟುಗು ಸಮಾಜದ ಎಡ್ಡೆಪ್ಪುಗಾದ ಬೆನ್ನಿ ಬೆಂತಿನ ಮಲ್ಲಕ್ಲೇನ ಹಿರಿಯಕ್ಲೇನ್ ಮಾತ ತಮ್ಮನ ಬಲ್ಮನ ಮಲ್ಪನೆತ ಒಟ್ಟುಗು ಮಹಿಳಾ ವಿಭಾಗದಲ್ಲ ವಿಶೇಷವಾದ ದುಮ್ನಾನಿ ಈ ಉದಿಪನ್ನದ ಕಾರ್ಯಂತಾಯಿ ಬೊಕ್ಕ ಇತ್ತೇನೆ ಎಂಗ್ಲೆನ ಮಹಿಳಾ ವಿಭಾಗದ ಗುರ್ಕಾರ್ಯರ ಪಂಡಿಲಕನೆ ಸಮಾಜದ ಒಂಜಾತ್ ಗಣ್ಯ ಅಪ್ಪೆಲ್ಲೆನ ಕೂಡಾಟಿಕೆಡು ಒಂಜಿ ಪೊರ್ಲುದ ಸಭೆತ್ತಲೇಸದ ಒಟ್ಟುಗು ಅಂತಾರಾಜ್ಯ ಮಟ್ಟದ ತುಳುನಾಡ ತಿರ್ಲು ಐಸಿರದ ಪೊರ್ಲು ಪನ್ಪಿನ ಒಂಜಿ ಕಾರ್ಯಕ್ರಮ ಸ್ಪರ್ಧೆ ನಡಪೆರಂಡು ಈ ಮಾತ ಕಜ್ಜೋಗುಲ ಅಂಚೆನೆ ಬೆತೆ ಬೇತೆ ಸಮಾಜ ಬಾಂಧವರಿಗೆ ನಮಕ್ ಗೊಬ್ಬು ಪಂತೋಲ್ಲ ನಡಪೆರೆತದು ಈ ಸಭೆಕ್ ಸೇರಿದಿಂಚಿನ ಮಾತ ಸಮಾಜದ ಕ್ಲೇಲ್ನ ಮೋಕೆಡು ಆನಿದ ಪೊರ್ತುಗು ಎಂಕ್ಲೆ ಎದುಕೊಂಡೊಂದು ಈ ಸಮಾಜಡು ಗಟ್ಟಿಯಾದ ಬುಳೆಯರೆ ನಿಕಲ ಮಾತೆರ್ನಲ್ಲ ಎಡ್ಡೆಪ್ಪುಲ್ನ ಅಂಚನೆ ಆಶೀರ್ವಾದಲ್ನ ಕೇನೊಂದು ಬರ್ಪಿಂಚಿನ ಮಾತ ಕಾರ್ಯಕ್ರಮ ಕುಲಸ್ವಾಮಿ ಸೋಮನಾಥನ ಸ್ಥಳ ಸಾನ್ನಿಧ್ಯದ ಮಾತ ದೈವದೇವರನ್ನ ಹೊರಟು ಎಡ್ಡೆಡು ನಡಪಡ ಪನ್ಪನ ಎಡ್ಡೆಪ್ಪು ನಿಕ್ಲೆನ ಮಾತೆರಡ ಕೇನೊಂದು ಸರ್ವೇ ಜನ ಸುಖಿನೋ ಭವಂತು. ಆಮಂತ್ರಣ ಪತ್ರಿಕೆ ಬಿಡುಗಡೆ ಆತನೆ ಅಮೃತ ಮಹೋತ್ಸವದ ಐತೊಟ್ಟಿಗೆ ಯುವಜನ ಕ್ರೀಡಾ ಸಂಗಮದ ಕ್ರೀಡೋತ್ಸವದ ಆಮಂತ್ರಣ ಪತ್ರಿಕೆ ಎಲ್ಲ ಬಿಡುಗಡೆ ಆತನೆ. ಖುಷಿತ ವಿಷಯ ಪಂಡ ಸ್ವಾತಂತ್ರ್ಯೋತ್ಸವ ಅಲ್ಲ ಅಮೃತೋತ್ಸವ ಅಲ್ಲ ರೆಡ್ಲ ನಮ್ಮ ಸಮಾಜದ ಅಮೃತೋತ್ಸವ ರೆಡ್ಡೆಲ್ಲ ಒಟ್ಟಿಗೆ ಅದು ನಮ್ಮ ಆಚರಣೆ ಆಗಸ್ಟ್ ತಿಂಗಳೇ ಆರಂಭ ಮಾಡ್ತದ. ರೆಡ್ಡೆ ಮೆಡಿಕಲ್ ಕ್ಯಾಂಪ್ ಆಂಡ್ ಕೂಡ ಒಂಜಿ ಮೆಡಿಕಲ್ ಕ್ಯಾಂಪ್ ಎಲ್ಲ ಮೂಜಿ ಮಾಗಣದ ಮುಡಿಪುಡ್ ನಡಪೆರಂಡು ಬೊಕ್ಕೊಂಜಿ ಮೆಡಿಕಲ್ ಕ್ಯಾಂಪ್ನು ಮೂಲೆ ಮಲ್ಪನಿಂದು ಅಂದಾಜು ಮಲ್ತೊಂದಿಲ್ಲ ಅಡೆಗೆ ಒರ್ಂಬ ಮಾಗಣೆಲ್ಲ ಸೇರ್ಲೇಕ ಹಾಪುಂಡು ಕುಂಬ್ಳೆ ಸೀಮೆ ರೆಡ್ ಮಾಗಣೆ ಮಾತ್ರ ಒರಿಯುಂಡು ಅಕ್ಲೆಲ್ಲ ಸೇರ್ಸೋದು ನಾನು ಒಂಜಿ ತಿಂಗಳು ದಾದಾಂಡಲ್ಲಿ ಒಂಜಿ ಕಾರ್ಯಕ್ರಮ ಮಲ್ಪೆರೆ ಹಾಪುಂಡ ಅಂದ್ ತೂಕ ನಮ್ಮ ಮಾತಿನ ಉದ್ದೇಶ ಇಡೀ ಸಮಾಜ ಒಟ್ಟಾವಡು ಒಂದು ಸಮಾಜ ಎಲ್ಲಿ ಆಂಡಲ್ಲ 10 ಜನ ಒಟ್ಟಾವಡು ಕಾರ್ಯಕ್ರಮ ಆಯೋಜನೆ ಮನ್ಪಾಗ ನಮ್ಮ ಇಲ್ಲಡ್ಲ ವ್ಯತ್ಯಾಸಲು ಮಸ್ತ್ ಹಾಪುಂಡು
ಒಂಜಿ ಮಗಕ್ಕ ಮಗಲೆಗಳ ಮದ್ನದೆಪ್ಪನಾಗ ತಮ್ಮಲೆಗ ಪಪ್ಪಗ ಚಿಕ್ಕಾಗ ಒಂಜಿ ವ್ಯತ್ಯಾಸ ಬರ್ಪುಂಡು ಈತ ಮಲ್ಲ ಸಮಾಜ ಒರ್ಮ ರಡ್ಡು 11 ಮಾಗಣೆ ಅಪ್ಪುಂಡು 11 ಮಾಗಣೆ ಸೇರಿದ ರಡ್ಡು ನಿಂತ ಕಾರ್ಯಕ್ರಮ ಮಲ್ಪನಾಗ ವ್ಯತ್ಯಾಸ ಆಪುಂಡು ಯಾಕೆ ಒರಿಯಕೊರಿಯನ್ನು ದೂರ ಅಂದೆ ಆಯ್ನಾತ್ ನಮ್ಮ ಎಲ್ಲಿಯ ತಪ್ಪಾಂಡಲ್ಲ ಐನ ಅಡೆಗೆ ಒರಿಯಕೊರಿ ಅಡೆಗೆ ಮನಿತದೆ ಐನ ಒಂಜಿ ಹತ್ತು ತುರಿ ಅಂದೆ ಐನ ಕಟ್ತದೆ ಈ ಕಾರ್ಯಕ್ರಮವನ್ನು ನನಾತು ಯಶಸ್ವಿ ಆಪ್ಲೇಕ ಮಾತೆಲ್ಲ ಸಹಾಯ ಮಲ್ಪಡು ಅಡಿ ಎಂಚಿನ ತಪ್ಪಿತ್ತಂಡಲ್ಲ ನೇರ ಎರಡಕ್ಕೆಲ್ಲೇ ಯಾಕೆ ಯಾನು ಉತ್ತರ ಪನ್ಪೆ ಒರಿಯಕೊರಿ ಪಂಡದೆ ಮಲ್ಪಚ್ಚಿದ ಐ ಬಂಡ ಕಷ್ಟ ಇತ್ತು ಅಲ್ಪ ಸುಖ ಹಾಕೊಂಡು ರಾತ್ರಿ ಬಂಡ ಬಲ್ಪ ಹಾಕೊಂಡು ಒಂದು ಲೋಕದ ನಿಯಮ ಅಂಚದು ಒರಿಯೊಕ್ಕರಿ ಒವ್ವೇ ವಿಷಯವನ್ನು ದೆತ್ತನಂದೆ ಈ ಅಮೃತ ಮಹೋತ್ಸವವನ್ನು ನಮ್ಮ ಮಾತೆಲ್ಲ ಒಟ್ಟು ಸೇರಿದ ಅಮೃತ ಪರಲೇಕಾದೆ ಪೊರ್ಲುಡು ನಮ್ಮ ಅಮರೇ ರಾವಡು ಅಂತ ಪನ್ಪುನ ಉದ್ದೇಶ ಈ ತರ ಕಾರ್ಯಕ್ರಮಗಳು ಮಸ್ತ್ ಆತನ ಸಂಗಡು ಮನಸ್ತಾಪಲು ಹಾಕೊಂಡು ಅವು ಓಲ ಈ ಸಲ ಉಪ್ಪೆರಬಲ್ಲಿ ಆಯ್ನಾತ್ ನಮ್ಮ ಜೋಡನಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಲ್ಪಡು ಮಲ್ತಿನ ಕಾರ್ಯಕ್ರಮ ನನ್ನ ದುಂಬುಗು ಈತ ನಮ್ಮ ಇನಿ ಉಪ್ಪು ಎಲ್ಲೇ ಪೋಪ ಇಂಚೆ ಹಿರಿಯಕ್ಕಲು 47 ಸ್ವಾತಂತ್ರ್ಯ ಹಿಡಿದು ಆಜಿ ತಿಂಗಳು ತುಂಬೆ ಈ ಸಂಘವನ್ನು ಸ್ಥಾಪನೆ ಮಾಡ್ತದ ಆಕಲ ಕರಿದು ಬೋಯಿರ ಆಕಲ ನೆಂಪು ಮಾತ್ರ ನಾನು ಕೊಪ್ಪನಿ ಕೆಲವರಿಗೆ ಆಕಲ 11 ಜನ ಹೆಚ್ಚಿನ ಆಕಲನ ಗುರ್ತೊಪ್ಪಂದು ಕೆಲವರನ್ನ ಪುಳ್ಳಿಯಲ್ಲಿ ಉಳ್ಳೇರಿ ಕೆಲವರನ್ನ ಜೋಕ್ಲು ಉಳ್ಳೇರಿ ಅಂಚೆನೆ ನಮ್ಮ ಇನಿ ಓವು ಬೇಲೆ ಮಲ್ತಾಡಲ್ಲ ಅವು ನನ್ನದ ಜೋಕ್ಲಿಗೆ ಒರಿದು ಬರಡು ಇಂಚ ಸಮಾಜ ಒರಿಯೊಂದು ಬೈದರಿಗೆ ಇಂಚಿನ ಆಕಲು ಬೇಲೆ ಮಲ್ತರಿಗೆ ಅಂಚ ಆಯ್ನಾತು ಪೊರ್ಲ ರೀತಿಡಿ ಈ ಅಮೃತ ಮಹೋತ್ಸವವನ್ನು ಯಶಸ್ವಿ ಆಪ್ಲೇಕನಿಕೆಲ್ಲ ಮಾತೆಲ್ಲ ಸಾಕಾರ ಮಲ್ಪಡೊಂದು ಕುಡವರ ಸಮಾಜ ಸೇವಾ ಸಂಘದ ಅಧ್ಯಕ್ಷನ ನೆಲೆಟ್ಟು ಕುಡಾರಣಿಕೆಲ್ಲ ಭಿನ್ನೈತೊಂದು ಎನ್ನ ರೆಡ್ಡು ಪಾತ್ರನು ಮುಗಿಪೋಯೆ ಸೊಲ್ಮೆ ಧನ್ಯವಾದ ಅಂಚನೆ ಇಂಥ ಸಭೆದ ಅಧ್ಯಕ್ಷ ಸ್ಥಾನವನ್ನು ವಹಿಸಾಯಿನ ಅಂಚಿನ ದಯಾನಂದ ಗಟ್ಟಿ ಪಿಲ್ಕೋಡು ಮಾತೃ ಸಂಘದ ಅಧ್ಯಕ್ಷರು ಮೇರೆಗಳ ಧನ್ಯವಾದ ಕೊರೊಂದಿರಲಿ ಅಂಚನೆ ಅಮೃತ ಮಹೋತ್ಸವ ಸಮಿತಿದ ಕಾರ್ಯಾಧ್ಯಕ್ಷರಾಯಿನ ಗೌರವ ಅಧ್ಯಕ್ಷರಾಯಿನ ಅಂಚಿನ ರೋಹನ್ ಗಟ್ಟಿ ಡಾಕ್ಟರ್ ರೋಹನ್ ಗಟ್ಟಿ ಮೇರೆಗಳ ಧನ್ಯವಾದ ಕೊರೊಂದಿರಲಿ ವಿಶ್ವನಾಥ ಗಟ್ಟಿ ಪಕ್ಕ ಚಂದ್ರಶೇಖರ್ ಗಟ್ಟಿ ಗುಂಡಿ ಮೇರೆಗಳ ಈ ಸಂದರ್ಭದ ಧನ್ಯವಾದ ಕೊರೊಂದಿರಲಿ ಅಂಚನೆ ಮಾತೆರೆ ಈ ವೇದಿಕೆ ಮಾತೆರೆ ಎಲ್ಲ ಅಂಚನೆ ಸಮಿತಿಗೆ ಧನ್ಯವಾದ ನಮ್ಮ ಸಮಾರಂಭಕ್ಕೆಲ್ಲ ಈ ಸಂದರ್ಭಗಳು ಧನ್ಯವಾದ ಕೊರೊಂದಿರಲಿ ಅಂಚೆ